1971ರ ಸಮರವೀರ ಮಹಾವೀರ ಚಕ್ರ ಪುರಸ್ಕೃತ ಕಮಡೋರ್ ಅಂದರೆ ನೌಕಾಪಡೆಯ ಉನ್ನತ ಅಧಿಕಾರಿ ಕಾಸರಗೋಡು ಪಟ್ಟಣ ಶೆಟ್ಟಿ ಗೋಪಾಲರಾವ್ ನಿನ್ನೆ ನಿಧನರಾಗಿದ್ದಾರೆ. ಗೋಪಾಲರಾವ್ ಅವರಿಗೆ 94 ವರ್ಷ ವಯಸ್ಸಾಗಿತ್ತು. ನೌಕಾಪಡೆಯ ನಿವೃತ್ತ ಸೇನಾನಿ ವಯೋಸಹಜ ಅನಾರೋಗ್ಯದಿಂದ ನಿಧನರಾಗಿದ್ದಾರೆ. 2 ಪುತ್ರಿಯರು ಮತ್ತು ಒಬ್ಬ ಮಗನನ್ನ ಅವರು ಅಗಲಿದ್ದಾರೆ. ರಾವ್ ಅವರು ವಿಶಿಷ್ಟ ಸೇವಾ ಪದಕಕ್ಕೂ ಭಾಜನರಾಗಿದ್ದರು. ಈಗಿನ ಬಾಂಗ್ಲಾದೇಶವನ್ನ ಮುಕ್ತಿಗೊಳಿಸುವ ಪಾಕಿಸ್ತಾನದ ವಿರುದ್ಧದ ಯುದ್ಧದಲ್ಲಿ ಅವರು ಪ್ರಮುಖ ಪಾತ್ರವನ್ನು ವಹಿಸಿದ್ರು. ಆಪರೇಷನ್ ಕ್ಯಾಕ್ಟಸ್ ಲಿಲ್ಲಿ ಎಂಬ ಕಾರ್ಯಾಚರಣೆಯ ಹೊಣೆ ಹೊತ್ತಿದ್ದ ಪಶ್ಚಿಮ ನೌಕಾಪಡೆಯ ತಂಡವೊಂದರ ನೇತೃತ್ವ ವಹಿಸಿಕೊಂಡಿದ್ದ ಗೋಪಾಲ್ ರಾವ್ ಕರಾಚಿ ಕರಾವಳಿಯ ಮೇಲೆ ಆಕ್ರಮಣ ನಡೆಸಿದ್ರು. ವಾಯುದಾಳಿ, ಜಲಾಂತರ್ಗಾಮಿಗಳ ಭೀತಿ ಮತ್ತು ಇನ್ನಿತರೆ ಯಾವುದೇ ದಾಳಿಗಳನ್ನು ಲೆಕ್ಕಿಸದೆ 1971ರ ಡಿಸೆಂಬರ್ 4ರಂದು ರಾತ್ರಿ ನೌಕಾದಳದ ಒಂದು ಗುಂಪನ್ನ ಪಾಕಿಸ್ತಾನದ ಜಲಪ್ರದೇಶಕ್ಕೆ ಕೊಂಡೊಯ್ದಿದ್ದ ರಾವ್ ಕರಾಚಿ ಕರಾವಳಿಯನ್ನ ಉಡಾಯಿಸಿದ್ರು. ಭಾರತೀಯ ನೌಕೆಗಳು ಮತ್ತು ಸಿಬ್ಬಂದಿಗಳ ಮೇಲಿನ ಶತ್ರುಗಳ ಗುಂಡಿನ ದಾಳಿಯನ್ನ ಎದುರಿಸುತ್ತಲೇ ಕಮಾಂಡರ್ ರಾವ್ ಒಂದು ಡೆಸ್ಟ್ರಾಯರ್ ಯುದ್ಧ ನೌಕೆ ಮತ್ತು ಮೇನ್ ಸ್ವೀಪರ್ ಮೇಲೆ ದಾಳಿ ನಡೆಸಿ ಅವುಗಳನ್ನು ಸಮುದ್ರದಲ್ಲಿ ಮುಳುಗಿಸಿದ್ರು. ಇದಾದ ನಂತರ ಗೋಪಾಲ್ ರಾವ್ ಕರಾಚಿ ಬಂದರಿನ ಮೇಲೆ ಬಾಂಬ್ ದಾಳಿ ನಡೆಸಿದ್ರು ಮತ್ತು ಅಲ್ಲಿನ ತೈಲ ಮತ್ತು ಇತರ ಕಟ್ಟಡಗಳನ್ನು ಸುಟ್ಟು ಭಸ್ಮ ಮಾಡಿ ಬಂದಿದ್ರು. ಅವರು ತಮ್ಮ ಕಾರ್ಯಾಚರಣೆಯಲ್ಲಿ ಶೌರ್ಯ, ಸಾಹಸ ಮತ್ತು ಅತ್ಯುತ್ತಮ ನಾಯಕತ್ವ ಪ್ರದರ್ಶಿಸಿದ್ರು ಅಂತ ನೌಕಾಪಡೆ ಮೂಲಗಳು ಹೇಳಿವೆ.